ಮಂಗಳೂರಿನಿಂದ ರಾಜಧಾನಿ ಬೆಂಗಳೂರಿಗೆ ಸಂಚರಿಸುವ ವಿಮಾನಗಳ ಸಂಖ್ಯೆ ಸೆಪ್ಟೆಂಬರ್ 7ರಿಂದ ಹೆಚ್ಚಳವಾಗಲಿದೆ. ಶನಿವಾರ ದಿನ 6 ಮತ್ತು ವಾರದ ಇತರ 6 ದಿನಗಳಲ್ಲಿ ದಿನಂಪ್ರತಿ 5 ವಿಮಾನಗಳು ಮಂಗಳೂರು-ಬೆಂಗಳೂರು ನಡುವೆ ಕಾರ್ಯಾಚರಿಸಲಿವೆ. ಪ್ರಸ್ತುತ ಇಂಡಿಗೋ ಸಂಸ್ಥೆಯ ವತಿಯಿಂದ ವಾರದ ಎಲ್ಲಾ ದಿನಗಳಲ್ಲಿ 4 ವಿಮಾನಗಳು ಕಾರ್ಯಾಚರಿಸುತ್ತಾ ಇವೆ. ಹೆಚ್ಚುವರಿ ವಿಮಾನ ಸೇವೆಯನ್ನ ಅಕ್ಟೋಬರ್ 28ರ ತನಕ ಒದಗಿಸಲು ಇಂಡಿಗೋ ತೀರ್ಮಾನಿಸಿದೆ. ಈ ಹೆಚ್ಚುವರಿ ವಿಮಾನ ಮಂಗಳೂರಿಗೆ ಬೆಳಗ್ಗೆ 8:35ಕ್ಕೆ ಆಗಮಿಸುತ್ತೆ ಮತ್ತು 9:10ಕ್ಕೆ ಬೆಂಗಳೂರಿಗೆ ನಿರ್ಗಮಿಸಲಿದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಇನ್ನಷ್ಟು ವಿಮಾನಯಾನಗಳನ್ನು ಪ್ರಾರಂಭಿಸುವ ಬಗ್ಗೆ ವಿಮಾನಯಾನ ಸಂಸ್ಥೆಗಳೊಂದಿಗೆ ಮಾತುಕತೆ ನಡೀತಾ ಇದೆ. ಅಕ್ಟೋಬರ್ 29ರಿಂದ ಪ್ರಾರಂಭವಾಗುವ ಚಳಿಗಾಲದ ವೇಳಾಪಟ್ಟಿಯಲ್ಲಿ ಈ ಹೊಸ ವಿಮಾನಗಳ ಸಂಚಾರ ಕಾರ್ಯರೂಪಕ್ಕೆ ಬರುವ ಸಾಧ್ಯತೆ ಇದೆ ಅಂತ ವಿಮಾನ ನಿಲ್ದಾಣದ ಮೂಲಗಳು ತಿಳಿಸಿವೆ.